ಒಂದು ಅದಾಲತ್ನ ಹಮ್ಮಿಕೊಂಡಿದ್ದೀವಿ. ಈ ಅದಾಲತ್ ಮಾತ್ರ ಆಗಿಲ್ಲದಲ್ಲೇ ನಮ್ಮ ಒಂದು ಮಾಹಿತಿ ಕಾರ್ಯಾಗಾರ ಕೂಡ ಆಗಿರುತ್ತೆ. ಮೇಯ್ನ್ ನಮ್ಮ ಈ 9/11ಗೆ ಸಂಬಂಧಪಟ್ಟ ಹಾಗೆ ಏನು ನಮ್ಮ ಫಾರ್ಮ್ 9 ಪಡೆಯೋಕ್ಕೆ ಏಕನಿವೇಶನ ಪಡೆಯೋದು ಕಂಪಲ್ಸರಿ ಆಗಿದೆ. ಸೊ ಆ ಅಧಿಕಾರನ ನಮ್ಮ ಸಹಾಯಕ ನಿರ್ದೇಶಕರು ಮಂಗಳೂರು ಅವ್ರಿಗೆ ನೀಡಲಾಗಿರುತ್ತೆ. ಸಹಾಯಕ ನಿರ್ದೇಶಕ ಮಂಗಳೂರಲ್ಲಿ ಒಬ್ಬರೇ ಇರೋದ್ರಿಂದ ಮತ್ತು ಸಿಬ್ಬಂದಿ ಕೊರತೆ ಇರೋದ್ರಿಂದ ಆಯಾಯ ಪ್ಲ್ಯಾನಿಂಗ್ ಅಥಾರಿಟಿ ಅಂದರೆ ನಗರ ಯೋಜನಾ ಪ್ರಾಧಿಕಾರಿಗಳಿಗೆ ಈ ಏಕನಿವೇಶನ ವಿನ್ಯಾಸ ಅನುಮೋದನೆ ನೀಡೋ ಅಧಿಕಾರನ ಸರ್ಕಾರ ನೀಡಿರುತ್ತೆ. ಪುತ್ತೂರು ತಾಲೂಕು ಹಾಗೂ ಕಡಪ ತಾಲೂಕಿಗೆ ಸಂಬಂಧಿಸಿದ ಕಡತಗಳನ್ನ ನಮ್ಮ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರಕ್ಕೆ, ಮಂಗಳೂರು ತಾಲೂಕಿಗೆ ಸಂಬಂಧಪಟ್ಟಾಗೆ ಸಹಾಯಕ ನಿರ್ದೇಶಕರಿಗೆ ಈ ಅಧಿಕಾರ ಪ್ರತ್ಯೋಜನೆ ಮಾಡಲಾಗಿದೆ. ಸೊ ನಿರಂತರವಾಗಿ ಈ ನಮ್ಮ 9/11 ಏನು ಏಕನಿವೇಶನ ವಿನ್ಯಾಸ ಅನುಮೋದನೆ ಪಡೆಯೋಕ್ಕೆ ನಮ್ಮ ಎಲ್ಲ ಕಡಬದ ಒಂದು 23 ಗ್ರಾಮ ಪಂಚಾಯಿತಿ ಹಾಗೂ ಪುತ್ತೂರು ತಾಲೂಕಿನ ಒಂದು 22 ಗ್ರಾಮ ಪಂಚಾಯಿತಿ, ಟೋಟಲ್ 45 ಗ್ರಾಮ ಪಂಚಾಯಿತಿಯ ಕಡತಗಳು ನಮ್ಮ ನಗರ ಯೋಜನಾ ಪ್ರಾಧಿಕಾರಕ್ಕೆ ಏಕನಿವೇಶನ ವಿನ್ಯಾಸ ಅನುಮೋದನೆಗೋಸ್ಕರ ಬರ್ತದೆ. ಇದೇ ಸಮಯದಲ್ಲಿ ಏನು ಈ ಅಧಿಕಾರ ಪ್ರತ್ಯಾಯೋಜನೆ ಆದಮೇಲೆ ಇವು ನಮ್ಮ ಒಂದು ಜೂನ್ ಜುಲೈಯಲ್ಲಿ ಈ ಏಕನಿವೇಶನ ವಿನ್ಯಾಸ ಅನುಮೋದನೆ ನೀಡೋಕ್ಕೆ ಒಂದು KTCP ಕಾಲಮ್ 4K ಅಡಿಯಲ್ಲಿ ಒಂದು ನಿಯಮವನ್ನು ರೂಪಿಸಿರ್ತಾರೆ. ಆ ನಿಯಮದಂತೆ ಏಕನಿವೇಶನ ವಿನ್ಯಾಸ ಅನುಮೋದನೆ ಕೊಡುವುದು ಸ್ವಲ್ಪ ಹೇಗೆ ಮತ್ತು ಅದರಿಂದ ಏನು ಕುಂದುಕೊರತೆ ಇದೆ ಅದನ್ನ ಅರ್ಥೈಸ್ಕೊಳ್ಳೋದ್ರಲ್ಲಾಗಿರ್ಬೋದು ಅಥವಾ ಜನಗಳಿಗೆ ಅದರಿಂದ ಯಾವ ಥರ ಸಹಾಯ ಆಗ್ತದೆ ಅಂತ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ತಾ ಇದ್ವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಪುತ್ತೂರು ಮತ್ತು ಕಡಬಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/8/2024ರಿಂದ ಈ ದಿನದವರೆಗೆ ನಮ್ಮ ಪ್ರಾಧಿಕಾರಕ್ಕೆ ಎಷ್ಟು ಕಡತಗಳ ಸಲ್ಲಿಕೆ ಆಗಿದೆ, ಅದರಲ್ಲಿ ಅನುಮೋದನೆ ನೀಡಿದ ಪ್ರಕರಣಗಳ ಹೊರತುಪಡಿಸಿ ಏನು ನಾವು ಹಿಂಬರ ನೀಡಿದ್ದೀವಿ ಆ ಹಿಂಬರ ನೀಡಿದ ಪ್ರಕರಣಗಳಿಗೆ ಒಂದು ಜೀವ ತುಂಬುವಂಥ ಕೆಲಸ, ಅಂದರೆ ಆ ಫೈಲ್ಗಳನ್ನ ಡಿಸ್ಪೋಸ್ ಮಾಡೋಕ್ಕೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಇದುವರೆಗೆ ಹತ್ತತ್ರ ನಮ್ಮ ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟಾಗೆ ಇದುವರೆಗೆ ನಮ್ಮ ಹತ್ರ 266 ಅರ್ಜಿಗಳು ಹಿಂಬರ ನೀಡಿದ ಅರ್ಜಿಗಳು, ಹಾಗೆ ಕಡಪಗೆ ಸಂಬಂಧಪಟ್ಟಾಗೆ ಒಂದು 290 ಅರ್ಜಿಗಳು ಹಿಂಬರ ನೀಡಿರೋ ಅರ್ಜಿಗಳಿದೆ. ಟೋಟಲ್ ಒಂದು 556 ಕಡತಗಳು ನಮಗೆ ಹಿಂಬರ ನೀಡಿ ನಮ್ಮ ಹತ್ರ ದಾಖಲೆ ನೀಡದಲ್ಲೇ ಮತ್ತು ಸರಿಯಾದ ಮಾಹಿತಿ ಇಲ್ಲದಲ್ಲೇ ನಮ್ಮ ಹತ್ರ ಪೆಂಡಿಂಗ್ ಇದೆ. ಈ ಕಡತಗಳನ್ನ ಒಂದೇ ವೇದಿಕೆಯಲ್ಲಿ ಒಂದು ವಿಲೇವಾರಿ ಮಾಡೋದು, ಪ್ಲಸ್ ಜನಗಳಿಗೆ ಅದಕ್ಕೆ ಬೇಕಾದ ಮಾಹಿತಿಯನ್ನು ಕೊಡೋದು ಮತ್ತು ಜನಗಳಿಗೆ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನ ಕೂಡ ಒದಗಿಸಿ ಕೊಡೋಕೆ ಒಂದು ವಿನೂತನ ಕಾರ್ಯಕ್ರಮ. ಸೊ ಈ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಪ್ಲ್ಯಾನಿಂಗ್ ಅಥಾರಿಟಿ ಲಿಮಿಟ್ಸಲ್ಲಿ ಇದು ಫಸ್ಟ್ ಟೈಮ್ ಇನ್ ಕರ್ನಾಟಕ ಸೊ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮನ ಒಂದು ಬ್ರೀಫ್ ಮಾಡಿದಾಗ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ತುಂಬ ಖುಷಿಪಟ್ಟು MLA ಸರ್ ಹತ್ರ ಮಾತಾಡಿ ಇಂಥ ಒಂದು ಕಾರ್ಯಕ್ರಮ ಮಾಡೋಣ, ಸೊ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಪ್ಲಸ್ ಅವರಿಗೆ ಒಂದು ವೇದಿಕೆ ಇರಬೇಕು. ಏಕೆಂದರೆ ಈ ನಮ್ಮ ಪ್ಲ್ಯಾನಿಂಗ್ ಅಥಾರಿಟಿಯಲ್ಲಿ ಸಿಬ್ಬಂದಿಗಳ ಕೊರತೆಯಿಂದಾಗಿ ವಾರಕ್ಕೆ ಒಂದು ಅಥವಾ 2 ದಿನ ನಾನು ಕಚೇರಿಗೆ ಬರ್ತಾಯಿದ್ದೀನಿ. ನಾನು ಮೂಲತಃ ಆ್ಯಕ್ಚುಲಿ ಕಾರ್ಪೊರೇಷನಲ್ಲಿ ವರ್ಕ್ ಮಾಡೋದು. ಸೊ ಹೆಚ್ಚಿನ ಸಮಯದಲ್ಲಿ ನಾನು ಪಬ್ಲಿಕ್ಕಿಗೆ ಅವೈಲೇಬಲ್ ಇರಲ್ಲ. ಸೊ ಹಾಗಾಗಿ ಎಲ್ಲ ಹಿಂಬರ ನೀಡಿದಂಥ ಕಡತಗಳಿಗೆ ನಮ್ಮ ಸಿಬ್ಬಂದಿಗಳು ಕರೆ ಮಾಡಿ ಏನೇನು ದಾಖಲೆ ತರಬೇಕು ಅಂತಲೂ ಕೂಡ ಇನ್ಫಾರ್ಮ್ ಆಲ್ರೆಡಿ ಮಾಡಿದ್ದಾರೆ. ಅದೇ ಥರ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಸರ್ ಅವರಿಗೆ ನಮ್ಮ ಪ್ರಾಧಿಕಾರದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ಸಿಬ್ಬಂದಿ ಕುಮಾರ್ ಅವರು ಹೂ ಕೊಟ್ಟು ಸ್ವಾಗತ ಕೋರಬೇಕು. ಸ್ವಾಗತ ಸರ್. ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆದಂಥ ಅಮಲಾ ರಾಮಚಂದ್ರ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಪ್ರಾಧಿಕಾರದ ವತಿಯಿಂದ ಹಾಗೂ ಎಲ್ಲರ ಕಡೆಯಿಂದ ಸ್ವಾಗತವನ್ನು ಕೋರ್ತೀನಿ ಸರ್. ದಕ್ಷಿಣ ಕನ್ನಡ ಜಿಲ್ಲೆ ಯೋಜನಾ ಪ್ರಾಧಿಕಾರ ಪುತ್ತೂರು ಪೂಡಾದಿಂದ ಆಯೋಜನೆ ಮಾಡಿದಂಥ ಕಡತಗಳ ವಿಲೇವಾರಿ ಕಾರ್ಯಕ್ರಮ ಇವತ್ತು ಅತ್ಯಂತ ಸಂತೋಷದ ವಿಷಯ ಏನಂತ ಹೇಳಿದರೆ
ಕರ್ನಾಟಕ ರಾಜ್ಯದಲ್ಲೇ ಮೊದಲ ಬಾರಿಗೆ ಪುತ್ತೂರಿನಲ್ಲಿ ಯೋಜನಾ ಪ್ರಾಧಿಕಾರದ ಕಡತಗಳನ್ನು ವಿಲೇವಾರಿ ಮಾಡುವಂಥ ಒಂದು ಕಾರ್ಯಾಗಾರವನ್ನು ಇವತ್ತು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಾಗಾರವನ್ನು ಇಟ್ಟುಕೊಳ್ಳಲು ಸಹಕರಿಸಿದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ಸದಸ್ಯರು ಮತ್ತು ಅದರ ಕಾರ್ಯದರ್ಶಿಗಳಾಗಿರುವಂಥ ಗುರುಪ್ರಸಾದ್ ಮತ್ತು ಎಲ್ಲ ಅಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಿನ್ನೆ ಸರ್ಕಾರದ ಕಾರ್ಯದರ್ಶಿಯವರ ಹತ್ರ ಮಾತಾಡಿದೆ. ಅವರಿಗೆ ನಾವು ಈ ಥರ ಕಡತ ವಿಲೇವಾರಿಯ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅವರೊಂದು 10 ನಿಮಿಷ ನನ್ನ ಹತ್ರ ಮಾತಾಡಿದರು. ಈ ಯೋಚನೆಗಳು ನಮಗೆ ಬಂದಿಲ್ಲ. ಬಹುಶಃ ಪುತ್ತೂರಿನಲ್ಲಿ ನೀವು ಯಶಸ್ವಿಯಾಗಿ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಪುತ್ತೂರು ಇವತ್ತು ಅದು ಮಾದರಿಯಾಗ್ತದೆ ಅನ್ನೋ ವಿಚಾರವನ್ನು ಹೇಳಿದರು. ಇದಕ್ಕೆ ಪೂರ್ತಿ ಸಹಕಾರವನ್ನು ಕೊಟ್ಟವರು ನಮ್ಮ ಯೋಜನಾ ಪ್ರಾಧಿಕಾರದ ಕಾರ್ಯದರ್ಶಿ ಗುರುಪ್ರಸಾದ್ ಮತ್ತು ನಮ್ಮ ಅಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು. ಇದೊಂದು ಟ್ರಯಲ್ ರನ್. ಇದೇ ರೀತಿ ಎಲ್ಲ ಇಲಾಖೆಗಳಲ್ಲೂ ಮಾಡಬೇಕು ಅಂತ ನಮ್ಮ ಕನಸಿದೆ. ಇವತ್ತು ಕಂದಾಯ ಇಲಾಖೆಯಲ್ಲಿ ಇದನ್ನು ಮಾಡಬೇಕು, ಇದನ್ನು ನಗರಸಭೆಯಲ್ಲಿ ಮಾಡಬೇಕು. ಯಾವುದೆಲ್ಲ ಕಡತಗಳು ಅಲ್ಲಿ ಪೆಂಡಿಂಗ್ ಬಿದ್ದಿದ್ದಾವೆ, ನಮಗೆ ಪಂಚಾಯತಿನಲ್ಲಿ ಎಲ್ಲರ ಮನಸ್ಸಿನಲ್ಲಿ ಗೊಂದಲ ಆಗಿದೆ. ಈ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ನಮಗೆ ಏಕನಿವೇಶನ ನಕ್ಷೆ ನಮಗೆ ಗ್ರಾಮಾಂತರ ಪ್ರದೇಶಕ್ಕೆ ಇರಲಿಲ್ಲ. ಅದು ಪಂಚಾಯತ್ ಮಟ್ಟದಲ್ಲೇ ಕೊಡ್ತಾಯಿದ್ರು. ಇದರಿಂದ ಏನಾಗ್ತಿತ್ತು ಅಂತ ಹೇಳಿದ್ರೆ, ಎಲ್ಲರೂ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳಲಿಕ್ಕೆ ಒಂದಷ್ಟು ಜನ ಪ್ರಯತ್ನ ಪಟ್ಟರೆ, ಕಾನೂನಿನ ವಿಚಾರದಲ್ಲಿ ಇದರ ಆಗುಹೋಗುಗಳ ಬಗ್ಗೆ ಒಂದಷ್ಟು ಮಾಹಿತಿ ಜನಸಾಮಾನ್ಯರಿಗೆ ಕಡಿಮೆ ಇದೆ. ಈ ಹಿಂದೆ ಸ್ವಲ್ಪ ಸುಲಭದಲ್ಲಿ ಪಂಚಾಯತಿನಲ್ಲಿ ಇದು ಸಿಗ್ತಾ ಇತ್ತು. 1 ಎಕರೆವರೆಗೆ 9/11 ಅಲ್ಲೇ ಆಗ್ತಿತ್ತು, ಅಲ್ಲೇ ಲೈಸೆನ್ಸುಗಳನ್ನು ಕೊಡ್ತಾಯಿದ್ರು. ಯಾರೋ ಒಬ್ಬರು ಕೋರ್ಟಿಗೆ ಹೋಗಿ ಈ ಪಂಚಾಯತಿನಲ್ಲಿ ಇದು ಕೊಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ, ಅಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ, ಅಲ್ಲಿ ಟೆಕ್ನಿಕಲ್ ಸ್ಟಾಫ್ ಪಂಚಾಯತಿನಲ್ಲಿ ಇಲ್ಲ, ಆದ್ದರಿಂದ ಇದಕ್ಕೆ ಕೊಡುವಂಥ ಅಥಾರಿಟಿ ಇರುವಂಥದ್ದು ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಅಥಾರಿಟಿ, ಅವರಿಗೆ ಮಾತಾಡೋದು. ಅಲ್ಲಿ ಇಂಜಿನಿಯರ್ಸ್ ಇದ್ದಾರೆ. ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಾವೀಗ ಸರಿಯಾದ ರಸ್ತೆಗಳನ್ನು ಬಿಡದೆ ಮನೆಯನ್ನು ನಿರ್ಮಾಣ ಮಾಡ್ತೇವೆ. ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಈಗ ನೀವು ಮೇಲ್ಗಡೆ ಮೈಸೂರು ಆ ಕಡೆ ನಾರ್ತ್ ಕರ್ನಾಟಕಕ್ಕೆಲ್ಲ ಹೋದರೆ ಅಲ್ಲಿ ಸರಿಯಾದ ಎಲ್ಲರೂ ಲೇಔಟ್ ಮಾಡುವಂಥವರು ಅಪ್ರೂವ್ಡ್ ಲೇಔಟನ್ನೇ ಮಾಡ್ತಾರೆ. ನಮ್ಮಲ್ಲಿ ಜೋಗ್ರಫಿಕಲ್ ನೇಚರ್ ಎತ್ತರ, ಗುಡ್ಡ, 30 ಸೆನ್ಸು 20 ಸೆನ್ಸ್ ಇದ್ದವರು ಜಾಗ ಕಟ್ ಮಾಡಿ ಮಾರಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನಾಗ್ತದೆ, ಯಾರೂ ರಸ್ತೆಯನ್ನು ಬಿಡುವುದಿಲ್ಲ, ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲ. ನೀವು ಮೈಸೂರಿಗೆ ಹೋಗಿ ನೋಡಿ, ಎಷ್ಟು ಚಂದ ರಸ್ತೆಗಳು ಲೆವೆಲ್ ಇದೆ. ಒಂದು ಜಾಗ 2, 40, 60 ಫೀಟು 30 ಫೀಟಿನ ರಸ್ತೆಗಳು ಎಲ್ಲಿ ಬೇಕಿದ್ರೂ ಇದೆ. ನಾವೀಗ ತಾತ್ಕಾಲಿಕವಾಗಿ ಕಟ್ ಮಾಡಿ 10 ಫೀಟು ರಸ್ತೆ ಇಟ್ಟು ಅದನ್ನು ಹೇಗೋ ಮಾಡಿ ಅದನ್ನು ಮಾರಿಕೊಂಡು ಹೋಗ್ಬೋದು. ಈ ಕಾನೂನು ಮುಖ್ಯವಾಗಿ ಕೋರ್ಟ್ ಆದೇಶ ಕೊಡಲಿಕ್ಕೆ ಕಾರಣ ಏನಂತ ಹೇಳಿದರೆ, ಯಾವ ಒಬ್ಬರು ಅಥೋರೈಸ್ಡ್ ಪ್ಲ್ಯಾನನ್ನು ತಗೊಳ್ಳದೆ, ಅಂದರೆ ಪ್ರಾಪರ್ ಪ್ಲ್ಯಾನ್ ಸರಿಯಾದ ನಕ್ಷೆಯನ್ನು ಮಾಡದೆ ಸೇಲ್ ಮಾಡಿದ ಕಾರಣ ಈ ಕೋರ್ಟ್ ಇದಕ್ಕೆ ಆದೇಶವನ್ನು ಕೊಟ್ಟಿದೆ. ಈ ಪ್ಲ್ಯಾನಿಂಗ್ ಇದ್ದರೆ ಈಗ 9/11 ಪೂರ್ಣದಲ್ಲಿ ಕೊಟ್ಟರೆ ಏನಾಗ್ತದೆ, ನಮ್ಮ ಮುಂದಿನ ಪೀಳಿಗೆಗೆ ಸರಿಯಾದ ರಸ್ತೆಗಳು ಸಿಗ್ತದೆ. 20 ಫೀಟ್ ರಸ್ತೆ ಇಲ್ಲದೆ ನಿಮಗೆ ಸಿಂಗಲ್ ಸೈಟ್ ಸಿಗೋದಿಲ್ಲ. ನಿಮ್ಮ ಎದುರುಗಡೆ 15 ಫೀಟ್ ಸೈಟ್ ಇದ್ದ ಜಾಗ ಇದ್ದರೆ 10 ಫೀಟನ್ನು ಈ ಕಡೆ ಅವರು ಬಿಟ್ಟು ಕೊಟ್ಟು ಅದನ್ನು ರಿಕ್ಯುಲೇಷನ್ ಡೀಡ್ ಮಾಡಿ ದಾನಪತ್ರ ಮಾಡಿ ಆಮೇಲೆ ನಿಮಗೆ ಸಿಂಗಲ್ ಸೈಟ್ ಕೊಡ್ತಾರೆ. ಈ ಪ್ರಾಧಿಕಾರ ಇಲ್ಲದಿದ್ದರೆ ಈಗೆಲ್ಲ ರಸ್ತೆಯಲ್ಲೇ ಬಿಲ್ಡಿಂಗ್ಗಳನ್ನು ಕಟ್ತಾಯಿದ್ರು. ಈಗ ನೀವು ಬುಲವಾರಿನಲ್ಲಿ ಒಂದು ಬಿಲ್ಡಿಂಗ್ ಆಗ್ತಾಯಿದೆ, ನೀವು ನೋಡ್ಬೋದು. ರಸ್ತೆಯಿಂದ 60 ಫೀಟ್ ಹಿಂದೆ ಬಿಟ್ಟು ಬಿಲ್ಡಿಂಗ್ ಮೇಲೆ ಬಂದಿದೆ. ಅದರ ಎದುರುಗಡೆ ಜಾಗ ಏನಾಗಿದೆ, ಸರಕಾರಕ್ಕೆ ದಾನಪತ್ರ ಮಾಡಿ ಕೊಟ್ಟಿದ್ದಾರೆ. ಅವ್ರದ್ದು ಜಾಗ ಅಲ್ಲ, ಅದು ಪಾರ್ಕಿಂಗ್ ಮಾಡ್ಬೋದು. ಇನ್ನು ವೈಡನಿಂಗ್ ಮಾಡುವಾಗ
ಅಷ್ಟು ಜಾಗವನ್ನು ನಾವು ಅಗಲ ಮಾಡಿಕೊಂಡು ಹೋಗ್ಬೋದು. ಹಿಂದೆ ಪ್ರಾಧಿಕಾರ ಇರಲಿಲ್ಲ. ನೀವು ಬುಲ್ವಾರ್ ಹರಿಪ್ರಸಾದ್ ಹೋಟೆಲಿಂದ ಆಂಜನೇಯ ಸರ್ಕಲಿಗೆ ಹೋದರೆ ಇಷ್ಟೇ ಸಪುರ ಗಲ್ಲಿದೆ, ಹಳೆಯ ಬಿಲ್ಡಿಂಗುಗಳು. ಸೊ ಇದು ಪ್ರಾಧಿಕಾರದ ಅನುಮತಿ ಇಲ್ಲದೆ ಹಿಂದೆ ಕಟ್ಟಿರುವಂಥ ಬಿಲ್ಡಿಂಗುಗಳು. ಈಗ ಹೊಸ ಬಿಲ್ಡಿಂಗಲ್ಲಿ ಕಟ್ಟಬೇಕಿದ್ರೆ ಅವರು ಮಿನಿಮಮ್ ಮಧ್ಯ ರೋಡಿಂದ 60 ಫೀಟ್ 21 ಮೀಟ್ರ್ ಬಿಟ್ಟೇ ಕಟ್ಟಬೇಕು. ಅದರಿಂದ ಮುಂದೆ ಕಟ್ಟಲಿಕ್ಕೆ ಆಗೋದಿಲ್ಲ. ಕೆಲವರು ಮಧ್ಯದಲ್ಲೆಲ್ಲ ಕಟ್ತಾರೆ ಅನ್ಅಥರೈಸ್ಡ್ ಬಿಲ್ಡಿಂಗ್, ಅದನ್ನೆಲ್ಲ ಡೆಮೊಲಿಷನ್. ನೀವು ಕೂಡ ಹಾಗೆ ಇವತ್ತು ಯಾರು ನೀವು ಇಲ್ಲಿ ಕನ್ವರ್ಷನ್ ಮಾಡಿ ಸಿಂಗಲ್ ಸೈಟ್ ಮಾಡಿ ಆನಂತರ ಲೈಸೆನ್ಸ್ ಮಾಡಿದರೆ ನಿಮ್ಮ ಅಧಿಕೃತ ಬಿಲ್ಡಿಂಗ್ಗಳು ಮನೆಗಳು ಆಗ್ತದೆ. ಇಲ್ಲದಿದ್ದರೆ ನೀವು ಒಟ್ಟು ಮನೆಗೆ ಹೇಗೂ ನನ್ನ ಜಾಗ ನಾನು ಮನೆ ಕಟ್ತೇನೆ ಅಂತ ಹೇಳಿ ಕಟ್ಟಿದರೆ ನಿಮಗೆ ಡೋರ್ ನಂಬರ್ ಸಿಗೋದಿಲ್ಲ, ನೀರಿನ ಕನೆಕ್ಷನ್ ಸಿಗೋದಿಲ್ಲ, ಕರೆಂಟು ಸಿಗೋದಿಲ್ಲ. ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡುವುದಲ್ಲ, ನೀವು ನಿಮ್ಮ ಮಕ್ಕಳಿಗೆ ಹೊರೆ ಮಾಡೋದನ್ನು ತಿಳ್ಕೊಬೇಕು. ನೀವು ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಒಟ್ಟು ಮನೆ ಕಟ್ಟಿರ್ತಾರೆ, ಕನ್ವರ್ಷನ್ ಮಾಡಿಲ್ಲ, ಡೋರ್ ನಂಬರ್ ಮಾಡಿಲ್ಲ, ಸಿಂಗಲ್ ಸೈಟ್ ಮಾಡಲಿಲ್ಲ, ಲೋನ್ ಸಿಗ್ತದಾ? ಈಗ ಲೋನಿಗೆ ಹೋಗೋಕೆ ಲೋನ್ ಸಿಗೋದಿಲ್ಲ, ಡೋರ್ ನಂಬರ್ ಸಿಗೋದಿಲ್ಲ, ಕರೆಂಟ್ ಸಿಗೋದಿಲ್ಲ. ಏನಾಗ್ತದೆ? ಇಟ್ ಈಸ್ ಎ ಇಲ್ಲೀಗಲ್ ಬಿಲ್ಡಿಂಗ್. ಕಾನೂನಿನಲ್ಲಿ ಅದಕ್ಕೆ ಅಧಿಕೃತವಾದ ಯಾವುದೇ ವ್ಯವಸ್ಥೆಗಳು ಇಲ್ಲ, ಲೋನುಗಳು ಸಿಗೋದಿಲ್ಲ. ನಮ್ಮ ಮಕ್ಕಳಿಗೆ ಏನು ಕೊಡೋದು? ನಾವು ಹೊರೆ ಮಾಡಿ ಕೊಡೋದು. ಅದಕ್ಕೆ ಈ ಪ್ರಾಧಿಕಾರವನ್ನು ಇಂಪ್ಲಿಮೆಂಟೇಷನ್ ಮಾಡಿರೋದು, ಯೋಜನೆಯ ಪ್ರಾಧಿಕಾರ ಇರುವಂಥದ್ದು ಸರಿಯಾದ ಲೇಔಟ್ಗಳು ಮಾಡಬೇಕು. ವ್ಯವಸ್ಥಿತವಾಗಿ ರಸ್ತೆ 30 ಫೀಟು 20 ಫೀಟ್ ಇರಬೇಕು. ನಮಗೀಗ ಸ್ವಲ್ಪ ಕಷ್ಟ ಅಂತ ಆಗ್ಬೋದು, ಒಮ್ಮೆ ಒಗ್ಗಿಕೊಳ್ಳಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಅಂತ ಆಗ್ಬೋದು. ಆದರೆ ನಮ್ಮ ಮುಂದಿನ ಜನ್ರೇಷನ್ಗೆ, ಮುಂದಿನ ಪೀಳಿಗೆಗೆ ನಾವು ವ್ಯವಸ್ಥಿತವಾದ ರಸ್ತೆಯನ್ನು ಬಿಟ್ಕೊಡೋ ಬೇರೆ ಏನು ಯೋಜನೆ ಇದರಲ್ಲಿ ಇಲ್ಲ. ಈ 9/11 ಬೇರೆ ರಸ್ತೆ, ನಿಮ್ಮ ಎದುರುಗಡೆ ರಸ್ತೆ ಇದೆಯಾ? ನೀವು ಸೆಟ್ ಬ್ಯಾಕ್ ಬಿಟ್ಟು ಕಟ್ತೀರಾ? ಇಷ್ಟು ಎರಡು ಮಾತ್ರ ಈ ಪ್ರಾಧಿಕಾರ ನೋಡ್ತದೆ, ಬೇರೆ ಏನನ್ನು ಮಾಡೋದಿಲ್ಲ. ಇದರಿಂದ ನಮಗೆ ಮುಂದಿನ ಅಭಿವೃದ್ಧಿಗೆ ಪೂರಕ. ಮುಂದೆ ಡ್ರೈನೇಜ್ ಬರಬೇಕು, ಲೈನ್ಸ್ಗಳು ಹೋಗಬೇಕು, ಇನ್ನೊಬ್ಬನ ಮನೆಗೆ ದಾರಿ ಬಿಡಬೇಕು, ಇನ್ನೊಂದು ಕಡೆಗೆ. ಇದನ್ನು ಜನ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮೊದಲು ಅಲ್ಲೇ ಸಿಗ್ತಿತ್ತು. ಈಗ ನೋಡಿ ನೀವು ಕೆಲ ಕಡೆ ನಗರದಲ್ಲಿ ಹೋಗುವಾಗ 12 ಫೀಟು 10 ಫೀಟು 6 ಫೀಟಲ್ಲಿ ಒಂದು ರಿಕ್ಷಾ ಮಾತ್ರ ಹೋಗುವಂಥದ್ದು. ಇದೆಲ್ಲ ನಮ್ಮ ಯೋಜನಾ ಪ್ರಾಧಿಕಾರದ ಅನುಮತಿಯನ್ನು ತಗೊಳ್ಳದೇ ಇರುವಂಥ ಬಿಲ್ಡಿಂಗ್ಗಳಿಗೆ ಈ ರೀತಿ ಆಗಿದೆ. ಕಟ್ ಕನ್ವರ್ಷನ್ ಒಂದಷ್ಟು ಜನರ ತೊಂದರೆಗಳಿದೆ. ಈಗ ಬಿ ಖಾತಾವನ್ನು ಕೊಟ್ಟಿದೆ ಸರ್ಕಾರ, ಎಲ್ರಿಗೂ ಬಿ ಖಾತಾವನ್ನು ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಸರ್ಕಾರದ ಮುಂದಿದೆ, ಅದನ್ನು ಎ ಖಾತವಾಗಿ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ಸೆಟ್ ಬ್ಯಾಕಿಗೆ ಗಮನ ಕೊಡ್ತದೆ. ನಿಮ್ಮಲ್ಲಿರುವಂಥ ಜಾಗ ನೀವು 10 ಫೀಟ್ ಬಿಟ್ಟು ಕೊಟ್ಟಿದ್ರೆ, ನಿಮಗೆ ಬಿ ಎ ಖಾತ ಮಾಡಬೇಕಿದ್ರೆ ನೀವು 10 ಫೀಟನ್ನು ಬಿಟ್ಟು ಕೊಡಬೇಕು. ಅದನ್ನು ಎ ಖಾತ ಮಾಡ್ತದೆ. ಎಷ್ಟೋ ಜನ ಬಿಟ್ಟುಕೊಟ್ಟ ಜಾಗದ ಆ ಕಡೆನೇ ಕಂಪೌಂಡ್ ಹಾಕಿದ್ರಿ, ಹಾಕಬೇಡಿ, ಅದು ವೇಸ್ಟು. ಇವತ್ತಲ್ಲ ನಾಳೆ ಅದನ್ನು ಸರ್ಕಾರ ಹೊಡೀತದೆ. ಕೆಲವರು ಏನು ಮಾಡ್ತಾರೆ, ನಾನು ಬಿಟ್ಟುಕೊಟ್ಟಿದ್ದೀನಿ ಆದರೆ ಜಾಗ ಎನ್ನವೆ ಅಂತ ಹೇಳ್ಬಿಟ್ಟು ಆ ತುದಿಗೆ ಅಲ್ಲಿವರೆಗೆ ಜಾಗ ಅಲ್ಲಿವರೆಗೆ ಕಂಪೌಂಡ್ ಹಾಕೋದು. ಅದರ ಆಸೆಯನ್ನು ಬಿಟ್ಟುಬಿಡಿ, ಅದು ಆ ಕಡೆ ಮಾಡಿ ಹೋಗಲಿ. ಅದು ನಿಮಗೆ ಸೇರುವುದಿಲ್ಲ. ಅದು ಸರ್ಕಾರಕ್ಕೇನೆ ಆಗ್ತದೆ, ರಸ್ತೆಗೆ ಹೋಗ್ತದೆ. ಆದ್ದರಿಂದ ಮುಂದಿನ ಪೀಳಿಗೆಗೆ ಅಭಿವೃದ್ಧಿಗೆ ಮತ್ತು ಪ್ರಾಪರ್ ಪ್ಲ್ಯಾನಿಂಗ್ ಅಂದರೆ ವ್ಯವಸ್ಥಿತವಾದ ಯೋಜನೆ ಆಗಬೇಕು ಅಂತ ಈ ಪ್ರಾಧಿಕಾರ ಇರುವಂಥದ್ದು. ಅದರಲ್ಲಿ ಒಂದಷ್ಟು ಜನ ಗೊಂದಲಗಳಿತ್ತು. ನನ್ನ ಕಡತಗಳು ಅಲ್ಲೇ ಬಾಕಿ ಇದೆ, ಅರ್ಜಿ ಕೊಟ್ಟು 1 ತಿಂಗಳಾಯಿತು, 1.5 ತಿಂಗಳಾಯಿತು. ಸಮಗ್ರವಾದ ಮಾಹಿತಿಗಳಿಲ್ಲದ ಕಡತಗಳನ್ನು ಕೆಲವು ಪೆಂಡಿಂಗ್ ಇಟ್ಟಿದ್ದೇವೆ. ಕೆಲವು PDOಗಳು ಅಲ್ಲಲ್ಲಿ ರಸ್ತೆ ಇಲ್ಲ ಅಂತ NOC ಕೊಡುವುದಿಲ್ಲ. ಅಲ್ಲಿ ರಸ್ತೆ ಇದೆ, ಎಲ್ಲ ರಸ್ತೆಗಳು ಹ್ಯಾಂಡ್ ಓವರ್ ಆಗಿರೋದಿಲ್ಲ. ರಸ್ತೆ ಇದ್ದರೆ ಆಯಿತು. ಅಲ್ಲಿ ರಸ್ತೆ ಇದ್ದಂಥ NOC ನೀವು ತಗೊಂಡು ಬಂದರೆ, ಈಗ ಒಂದು 2-3 PDOಗಳನ್ನು ನೋಡಿದೆ ಮೊನ್ನೆಯಿಂದ. ಅಲ್ಲಿ ರಸ್ತೆ ಇದ್ದರೂ ಅದು ಹ್ಯಾಂಡ್ ಓವರ್ ಆಗಲಿಲ್ಲ. ಅದಕ್ಕೆ ನಾವು ಅವರಿಗೆ NOC ಕೊಡಲಿಲ್ಲ. ಅದನ್ನು ಹ್ಯಾಂಡ್ ಓವರ್ ಮಾಡಬೇಕಿದ್ರೆ ತುಂಬ ಸಮಯ ಆಗ್ತದೆ. ನಿಮ್ಮ ಜಾಗದ ಎದುರುಗಡೆ 20 ಫೀಟು ರಸ್ತೆಗಳಿದ್ದರೆ, ರಸ್ತೆ ಇದೆ ಅಂತ ಹೇಳಿದರೆ ಇಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಪಬ್ಲಿಕ್ ನಮ್ಮ ಸಾರ್ವಜನಿಕರಲ್ಲಿ ಗೊಂದಲ ಇದೆ ಏನಂತ ಹೇಳಿದರೆ, ಪೂಡದಲ್ಲಿ ಯಾವುಗಳು ಕೊಡ್ತಾ ಇಲ್ಲ. ಅಲ್ಲ, ಸರ್ಕಾರಿ ಕಚೇರಿಗಳಲ್ಲಿ ನಮಗೆ ಕಡತಗಳು ಇಳುವರಿ ಆಗ್ತಾ ಇಲ್ಲ. ಅದಕ್ಕೆ ಕರ್ನಾಟಕದಲ್ಲಿ ನಾವೇ ಆರಂಭ ಮಾಡಿದ್ದು. ಪೂಡದಲ್ಲಿ ಇವತ್ತು ನಿಮ್ಮ ಎದುರೇ ಕೂತ್ಕೊಂಡು ಸುಮಾರು 500 ಕಡತಗಳು 556 ಕಡತಗಳು ನಮ್ಮ ಹತ್ರ ಇರುವಂಥದ್ದು. ನಮ್ಮ ಪುತ್ತೂರು ಈ ಭಾಗದ್ದು ಮತ್ತು ಕಡಬದ್ದು ಸೇರಿ. ಅದರಲ್ಲಿ ಎಲ್ರಿಗೂ ಅಧಿಕಾರಿಗಳು ಮೊನ್ನೆಯಿಂದ ಅವರ ಹತ್ರ
ಅವರ ಮಾಹಿತಿಗಳು ಏನು ಕೊರತೆ ಇದೆ, ಪೇಪರ್ಸ್ ಏನು ಕಡಿಮೆ ಇದೆ, ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸುಮಾರು 250 ಕಡತಗಳಷ್ಟು ಮಾಹಿತಿಗಳನ್ನು ಇವರು ತಗೊಂಡಿದ್ದಾರೆ. ಬಾಕಿಯವರು ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಇನ್ನು 250 ಕಡತ ಇದ್ದವರು ಅವರು ಇನ್ನೂ ಕೂಡ ಸರಿಯಾದ ಮಾಹಿತಿ ಅಲ್ಲ ಗುರುವರೇ, ಸರಿಯಾದ ಮಾಹಿತಿಗಳನ್ನು ಇಲ್ಲಿ ತಂದು ಕೊಡಲಿಲ್ಲ. ಕೂಡ ಕಚೇರಿಯಿಂದ ಅವರಿಗೆ ಫೋನ್ ಮಾಡಿ ನಿಮ್ಮ ಕಡತ ಇಲ್ಲಿದೆ, ನಾವು ಇವತ್ತು ವಿಲೇವಾರಿ ಮಾಡಿ ಕೊಡ್ತೇವೆ, ಅದಕ್ಕೆ ಬೇಕಾಗುವಂಥ ಒಂದು ಮಾಹಿತಿಗಳನ್ನು ಕೊಡಿ ಅಂತ ಪ್ರತಿ 556 ಕಡತಗಳಿಗೂ ಕೂಡ ಪೂಡದಿಂದ ಸಂಪರ್ಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ 250ರಷ್ಟು ಕಡತದವರು ಮಾತ್ರ ಅವರಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ. ಆ 250 ಕಡತಗಳನ್ನು ಕೂಡ ಇವತ್ತು ನೋಡಿ ವಿಲೇವಾರಿ ಮಾಡಿ ಯಾವ ಅಧಿಕಾರಿಗಳು ಅದಕ್ಕೆ ಏನೇನು ವಿಚಾರಗಳು ಬೇಕು ಅದನ್ನು ನೋಡಿ ನಮ್ಮ ಕಾರ್ಯದರ್ಶಿಗಳು ಅಧಿಕಾರಿ ವರ್ಗದವರು ಅದನ್ನು ಇವತ್ತು ಎಷ್ಟು ಮಾಡಲಿಕ್ಕೆ ಆಗ್ತದೆ, ಸುಮಾರು 3 ಗಂಟೆವರೆಗೆ ಎಷ್ಟು ಕಡತಗಳನ್ನು ವಿಲೇವಾರಿ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡಿಕೊಡುವಂಥ ಕೆಲಸ, ಇಲ್ಲೇ ಸ್ಪಾಟಲ್ಲಿ ದುಡ್ಡು ಕಟ್ಟಿ ಆದೇಶ ಕೊಡುವಂಥ ಕೆಲಸಗಳನ್ನು ಕೂಡ ಕಂಪ್ಯೂಟರ್ಗಳನ್ನೆಲ್ಲ ಫಿಕ್ಸ್ ಮಾಡಿದ್ದೇವೆ. ಇಲ್ಲೇ ದುಡ್ಡು ಕಟ್ಟಬಹುದು, ಇಲ್ಲೇ ಕರೆದುಕೊಂಡು ಆದೇಶವನ್ನು ಪಡ್ಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಏನು ಯೋಜನಾ ಪ್ರಾಧಿಕಾರದ ಸದಸ್ಯರು ಅಧ್ಯಕ್ಷರು ಸೇರಿ ಮಾಡಿದ್ದಾರೆ. ಅವರಿಗೊಂದು ಅಭಿನಂದನೆಗಳನ್ನು ನೀವು ಕೇಳಿ ಚಪ್ಪಾಳೆ ಕೊಡೋ ಮುಖಾಂತರ ಇವತ್ತು ಮಾದರಿ ಆಗಬೇಕು. ನಾವು ಇನ್ನು ಕೂಡ ಒಂದಾದರೆ ಹಂತವಾಗಿ ಒಂದೊಂದೇ ಕಡೆಗೆ ಹೋಗ್ತೀವಿ. ಇನ್ನು ಕಂದಾಯ ಇಲಾಖೆಗೆ ಹೋಗ್ತೀವಿ, ನಗರಸಭೆಗೆ ಹೋಗ್ತೀವಿ, ಗ್ರಾಮ ವಾಸ್ತವಕ್ಕೆ ಹೋಗ್ತೀವಿ. ಒಂದು ಗ್ರಾಮದಲ್ಲಿ ಒಂದು ದಿವಸ ಹೋಗಿ ನಮಗೆ ನಿಲ್ಲಬೇಕು ಅಂತ ಇದೆ. ಒಂದು ಗ್ರಾಮವನ್ನು ಸಿಲೆಕ್ಟ್ ಮಾಡಿ ಅಲ್ಲಿ ಒಂದು ದಿವಸ ನಿಂತು ಗ್ರಾಮದ ಬಗ್ಗೆ ಅಲ್ಲಿ ಏನೇನು ತೊಂದರೆಗಳಿದೆ ಬಂದ ಕೂಡಲೇ ರಸ್ತೆಗೆ ಮನವಿ ಕೊಡ್ತಾರೆ, ಅದಲ್ಲ, ಬಾಕಿದು ಏನು ತೊಂದರೆಗಳಿದೆ, ವ್ಯವಸ್ಥೆಗಳು ಏನಾಗಬೇಕು, ನಿವೇಶನಗಳಿದೆಯಾ ಇಲ್ಲವಾ, ಇದರ ಬಗ್ಗೆ ಕೂಡ ಮುಂದಿನ ದಿವಸಗಳಲ್ಲಿ ಒಂದು ದಿವಸ ಗ್ರಾಮ ವಾಸ್ತವವನ್ನು ಕೂಡ ಮಾಡಬೇಕು ಅಂತ ನಮ್ಮ ಕನಸಿದೆ. ಅಧಿಕಾರಿಗಳ ಎಲ್ಲ ಸಹಕಾರ ಇದೆ. ಯಾರು ಅಧಿಕಾರಿಗಳು ಇಲ್ಲಿದ್ದವರು ಜನರಿಗೆ ಸಹಕಾರಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಿಮಗೆ ಮನಸ್ಸಿನಲ್ಲಿ ಇರ್ಬೋದು, ಕಂದಾಯ ಇಲಾಖೆಯಲ್ಲಿ ಭಾರೀ ಕಡತಗಳು ಪೆಂಡಿಂಗ್ ಇದೆ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಸುಮಾರು ಅಲ್ಲಿ ಪೆಂಡಿಂಗ್ ಇರುವಂಥ 50%, ಇವತ್ತು ಇಲ್ಲಿ ಕೂಡ ನಾವು 50% ಪೆಂಡಿಂಗ್ ಇರುವಂಥ ಕಡತಗಳು ನಾವು 75% ಮಾಡಬೇಕು ಅಂತ ಇದ್ದೀವಿ. ಜನ ಏನು ನಮಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಪೂರ್ತಿ ವಿಲೇವಾರಿ, ಅಂದರೆ ನಮಗೆ ಬಂದಿರುವಂಥ ಫುಲ್ಲು ದಾಖಲೆಗಳ 100% ಕಡತಗಳನ್ನು ವಿಲೇವಾರಿ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಇವತ್ತು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಪೂಡದಲ್ಲಿ ಸಿಬ್ಬಂದಿಯ ಕೊರತೆ ಇದೆ ಅನ್ನುವ ವಿಚಾರ ಕೆಲವರೆಲ್ಲ ಇತ್ತು. ಅದು ಕೂಡ ಸರ್ಕಾರಕ್ಕೆ ಬರೆದು 2 ಸಿಬ್ಬಂದಿ ನೇಮಕ ಮಾಡಲಿಕ್ಕೆ ಕೊಡುಗೆ ನಮಗೆ ಇವಾಗಲೇ ಸರ್ಕಾರದಿಂದ ಆದೇಶ ಬಂದಿದೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿವಸದಲ್ಲಿ ಅಧ್ಯಕ್ಷರೇ ಪೂಡಕ್ಕೆ ಒಂದು ಸ್ವಂತ ಬಿಲ್ಡಿಂಗನ್ನು ಕಟ್ಟುವಂಥ ಕೆಲಸಗಳಿಗೂ ಕೂಡ ಇವರು ಕೈ ಹಾಕುವಂಥ ಯೋಜನೆಯಲ್ಲಿ ಇದ್ದಾರೆ. ಪುತ್ತೂರಿನಲ್ಲಿ ಪೂಡದ ಸ್ವಂತ ಬಿಲ್ಡಿಂಗ್ ಆಗಬೇಕು, ಈಗ ಬೇರೆ ಕಟ್ಟಡದಲ್ಲಿದ್ದಾರೆ, ಅದನ್ನು ಮಾಡುವಂಥ ಕೆಲಸ. ಪೂಡದಲ್ಲಿ ಸುಮಾರು 6 ಕೋಟಿ ರೂಪಾಯಿಗಳ ಡೆಪಾಸಿಟ್ ಹಣ ಪೂಡದಲ್ಲಿತ್ತು. ಅದನ್ನು ಕೆರೆ ಅಭಿವೃದ್ಧಿಗೆ, ಸರ್ಕಲ್ಗಳ ಅಭಿವೃದ್ಧಿಗೆ, ರಾಷ್ಟ್ರದ ಧ್ವಜ ಹಾಕಲಿಕ್ಕೆ ಅದನ್ನು ಈಗ ಬಳಸುವಂಥ ಕೆಲಸ ಆಗಿದೆ. ನಮ್ಮ ಬಳುವಾರಿನಲ್ಲಿ ಒಂದು ದೊಡ್ಡ ಸರ್ಕಲ್ ಮಾಡ್ತೀವಿ. ಅರುಣಾ ಥಿಯೇಟರ್ ಹತ್ರ ಇರುವಂಥ ಒಂದು ಸರ್ಕಲನ್ನು ಅಭಿವೃದ್ಧಿ ಮಾಡ್ತೀವಿ. ಉಪ್ಪಿನಂಗಡಿ ಹೋಗ ಆಂಜನೇಯ ಸರ್ಕಲ್ ಹತ್ರ ಬಳುವಾರಿನಲ್ಲಿ ಸರ್ಕಲನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡ್ತೀವಿ. ಆನಂತರ ಕೆರೆ, ಒಂದು ದೊಡ್ಡ ಕೆರೆಯನ್ನು ಇದು ಮಾಡಿದ್ದೀವಿ. ಅಲ್ಲಿ ಕೆರೆ ಅಭಿವೃದ್ಧಿ ಕೂಡ ಸುಮಾರು 2-2.5 ಕೋಟಿ ರೂಪಾಯಿಗಳ ಅನುದಾನವನ್ನು ಮಾಡ್ತೀವಿ. ರಾಷ್ಟ್ರ ಧ್ವಜ ಹಾಕಲಿಕ್ಕೆ 20-35 ಲಕ್ಷ ರೂಪಾಯಿ ಕೊಡುವಂಥ ಕೆಲಸಗಳು ಆಗಿದೆ. ಒಟ್ಟಿನಲ್ಲಿ ಕೊಂಬೆಟ್ಟು ಗ್ರೌಂಡಿನಲ್ಲಿ, ಜೂನಿಯರ್ ಕಾಲೇಜಿನ ಗ್ರೌಂಡಿನಲ್ಲಿ ವ್ಯವಸ್ಥಿತವಾದ ನೈಟ್ ಆಡಲಿಕ್ಕೆ 1 ಕೋಟಿ ರೂಪಾಯಿಯಲ್ಲಿ ಲೈಟಿಂಗಿನ ವ್ಯವಸ್ಥೆಗೆ 1 ಕೋಟಿ ರೂಪಾಯಿಯನ್ನು ಮೀಸಲಿಡ್ತೀವಿ. ಮಕ್ಕಳು ಡೇ ಟೈಮ್ಗಳ ರಾತ್ರಿ ಕೂಡ ಅಲ್ಲಿ ಆಡ್ಬೋದು, ಅದಕ್ಕೆ ಫುಲ್ಲು ಲೈಟಿಂಗ್ ವ್ಯವಸ್ಥೆ. ಕೊಂಬೆಟ್ಟು ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ವ್ಯವಸ್ಥಿತವಾದ ಜಿಮ್ ಮಾಡಲಿಕ್ಕೆ ಅದಕ್ಕೂ ಕೂಡ 1 ಕೋಟಿ ರೂಪಾಯಿಯ ಪ್ರಸ್ತಾವನೆ ಈಗ ಸರ್ಕಾರಕ್ಕೆ ಹೋಗಿದೆ. ಪುತ್ತೂರಿನ ಅಭಿವೃದ್ಧಿ ಆಗ್ತದೆ, ಕಡತಗಳ ವಿಲೇವಾರಿ ಆಗ್ತದೆ. ಜನಸಾಮಾನ್ಯರಿಗೆ ಬೇಕಾಗಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಮಾಡಲಿಕ್ಕೆ ಅಧಿಕಾರಿಯೊಂದಿಗೆ ನೀವು ಸಮನ್ವಯ ನಡೆಸಿ ಆ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಿಮ್ಮ ಸಹಕಾರ ಆಶೀರ್ವಾದ ಕೂಡ ಮುಂದಿನ ದಿವಸಗಳಲ್ಲಿ ಇರಲಿ. ಎಲ್ಲರ ಕಡತಗಳನ್ನು ಈಗ ನಮ್ಮ ಕಾರ್ಯಕ್ರಮ ಆದ ಕೂಡಲೇ ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪಕ್ಕದಲ್ಲಿ ಬ್ಯಾಂಕ್ ಇದೆ, ಆನ್ಲೈನಲ್ಲಿ ನೀವು ಪೇಮೆಂಟ್ಗಳನ್ನು ತುಂಬಬಹುದು, ಕ್ಯಾಶಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆ ಮುಖಾಂತರ ನಿಮ್ಮ ಕಡತಗಳನ್ನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ರಿಗೂ ಶುಭವಾಗಲಿ. ಕಳೆದ ಮಾರ್ಚ್ ತಿಂಗಳ 13ನೇ ತಾರೀಕಿನಂದು ಈ ಸರ್ಕಾರ ನಮ್ಮ ಪುತ್ತೂರಿನ ಶಾಸಕರ ಶಿಫಾರಸಿನ ಮೇರೆಗೆ ನನ್ನನ್ನು ಪುತ್ತೂರಿನ ಯೋಜನಾ ಆಯೋಗದ
ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತದೆ. 22ನೇ ತಾರೀಕಿಗೆ ನಾನು ಮಾರ್ಚ್ 22ನೇ ತಾರೀಕಿಗೆ ಜವಾಬ್ದಾರಿಯನ್ನು ಇಲ್ಲಿ ವಹಿಸಿಕೊಂಡಿದ್ದೇನೆ. ನಾನು ಇಲ್ಲಿನ ಅಧ್ಯಕ್ಷನಾಗಿ ಬರುವ ಮೊದಲು ಇಲ್ಲಿ ಅಭಿಲಾಷ್ ಅನ್ನುವಂತಹ ಒಬ್ಬರು ಮೆಂಬರ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಡಿಸೆಂಬರ್ನಲ್ಲಿ ಅವರಿಗೆ ಇಲ್ಲಿಂದ ಪದೋನ್ನತಿಯಾಗಿ ಅವರಿಗೆ ಪ್ರಮೋಷನ್ ಆಗಿ ಅವರು ಇಲ್ಲಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಅದರ ನಂತರ ಮಧ್ಯದಲ್ಲಿ ಒಬ್ಬರು ಸ್ವಲ್ಪ ಸಮಯ ಬರ್ತಿದ್ದರು. ಆಮೇಲೆ ಮಾರ್ಚ್ ತಿಂಗಳಿನಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆ ಆಗುವುದಕ್ಕೆ ಕೆಲವು ದಿವಸಗಳ ಹಿಂದೆ ಗುರುಪ್ರಸಾದ್ ಅವರು ಇದರ ಮೆಂಬರ್ ಸೆಕ್ರೆಟರಿಯಾಗಿ ಆಯ್ಕೆ ಆಗ್ತಾರೆ. ಮೆಂಬರ್ ಸೆಕ್ರೆಟರಿ ಅವರು ಇಲ್ಲದ ಕಾರಣ ಒಂದು 2-3 ತಿಂಗಳ ಕಾಲ ಈ ಯೋಜನಾ ಪ್ರಾಧಿಕಾರದಲ್ಲಿ ಬಹಳಷ್ಟು 9/11ನ ಫೈಲ್ಗಳು ಪೆಂಡಿಂಗ್ ಆಗ್ತದೆ. ಇದರ ಜೊತೆಗೆ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಕೆಲವು ಸಮಯಗಳಿಂದ ಇಲ್ಲದ ಕಾರಣ ನಾವು ಇಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಹೊತ್ತಿಗೆ ಬಹಳಷ್ಟು 9/11ನ ಅರ್ಜಿಗಳು ಮತ್ತು ಸಿಂಗಲ್ ಸೈಟ್ನ ಅರ್ಜಿಗಳು ಇಲ್ಲಿ ಪೆಂಡಿಂಗ್ ಆಗಿತ್ತು. ಇದು ಆದ ನಂತರ ನಾನು ಅಧಿಕಾರವನ್ನು ವಹಿಸಿಕೊಂಡಾಗ ನನಗೆ ಈ ನಗರ ಯೋಜನಾ ಪ್ರಾಧಿಕಾರದ ಬಗ್ಗೆ ಯಾವುದೇ ರೀತಿಯ ಅನುಭವಗಳಿರಲಿಲ್ಲ. ನನಗೆ ಅನುಭವ ಇದ್ದದ್ದು ಕೇವಲ ಜನರ ಕೆಲಸ ಮಾಡುವ ಬಗ್ಗೆ, ಜನರಿಗೆ ಪ್ರತಿಸ್ಪಂದನೆ ಮಾಡುವ ಬಗ್ಗೆ, ಜನರ ಜೊತೆಗೆ ಬೆರೆಯುವ ಅನುಭವ ಇತ್ತು ಬಿಟ್ಟರೆ ಇದರ ಯಾವುದೇ ಕಾನೂನಿನ ಅನುಭವಗಳು ಇರಲಿಲ್ಲ. ಆದರೆ ನಿಧಾನವಾಗಿ ಇವುಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಇದನ್ನು ನಾನು ಇವತ್ತು ಕೂಡ ಕಲಿತಾ ಇದ್ದೇನೆ. ಈ ಕಲಿಯುವ ಪ್ರಕ್ರಿಯೆಯಲ್ಲಿ ಒಂದೊಂದಾಗಿ ನೋಡ್ತಾ ಹೋದ ಹಾಗೆ ಬಹಳಷ್ಟು ಸಮಸ್ಯೆಗಳು ಇದರಲ್ಲಿ ಇರುವುದು ನನ್ನ ಗಮನಕ್ಕೆ ಬರ್ತದೆ. ಇದರ ನಂತರ ಈ ಸಂದರ್ಭದಲ್ಲಿ ಸರ್ಕಾರ ಒಂದು ಅಮೆಂಡ್ಮೆಂಟ್ ಮಾಡ್ತದೆ. ಈ 9/11 ನಿವೇಶನದ ವಿನ್ಯಾಸ ನಕ್ಷೆಯ ಅನುಮೋದನೆಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ತದೆ, ಕಾನೂನಿನಲ್ಲಿ ಬದಲಾವಣೆಗಳನ್ನು ಮಾಡ್ತದೆ. ಯಾವುದು ಇದು? ನಾನು ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ 1-2 ತಿಂಗಳಾಗುವಾಗ ಈ ಬದಲಾವಣೆ ಆಗ್ತದೆ. ಈ ಬದಲಾವಣೆ ಆದಾಗ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗ್ತದೆ. ಇದರಲ್ಲಿ ನಾವು ಏನು ಬದಲಾವಣೆ ತಂದಿದೆ ಅಂತ ಹೇಳಿದರೆ, ನಾವು GPS ಆಧಾರಿತವಾದಂತಹ 4 ಫೋಟೋಗಳು ನಮ್ಮ ಮನೆಯ ಸೈಟಿನ 4 ಭಾಗಗಳಿಂದ ಅದನ್ನು ತೆಗಿಬೇಕು. ಆಮೇಲೆ ಒಂದು ಡಿಮಾರ್ಕೇಶನ್ ಪ್ಲ್ಯಾನ್ ಮಾಡಬೇಕು, ಅಂದರೆ ನಮ್ಮ ಸೈಟಿನ ಹೋಗ್ತದೆ. ಹೀಗಾಗಿ ಮೊನ್ನೆಯ ಪರಿಸ್ಥಿತಿ ಈಗ ಸುಮಾರು 2 ತಿಂಗಳು ಹಿಂದೆ ಇಲ್ಲಿ ಏನು ಅಂತ ಹೇಳಿದರೆ ಸುಮಾರು ನಮಗೆ ಸುಮಾರು 800ಕ್ಕೂ ಹೆಚ್ಚು ಫೈಲ್ಗಳು ಬಂದದ್ರಲ್ಲಿ ನಾವು ಒಂದು 57% ಅಂದರೆ ಒಂದು 400ರಷ್ಟು ಫೈಲುಗಳನ್ನು ನಾವು ಇಲ್ಲಿ ಅನುಮೋದನೆ ಕೊಟ್ಟಿರ್ತೇವೆ. ಈ ಅನುಮೋದನೆ ಆಗಿದ್ದರೆ ಸುಮಾರು 2 ಪುತ್ತೂರು ಮತ್ತು ಕಡಬಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 556 ಫೈಲುಗಳು ಹಿಂಬರಹವನ್ನು ನೀಡಿ ಅವರಿಗೆ 9/11ಗೆ ನಿಮ್ಮ ದಾಖಲೆಗಳ ಕೊರತೆ ಇದೆ, ನೀವು ನಮಗೆ ದಾಖಲೆಗಳನ್ನು ಕೊಡಿ ಅಂತ ಅವರಿಗೆ ಹಿಂಬರಹವನ್ನು ಕೊಟ್ಟಿರ್ತೇವೆ. ಕೇವಲ ಇವತ್ತಿನ ಪರಿಸ್ಥಿತಿ ನೋಡಿದರೆ ಕೇವಲ 20 ಫೈಲ್ಗಳು ಇಲ್ಲಿ ಪೆಂಡಿಂಗ್ ಇದೆ, ಯಾವುದೇ ಕ್ರಮವನ್ನು ಜರುಗಿಸದೆ. ಅದು ಕೂಡ ಕಳೆದ ಒಂದು 15 ದಿವಸದಿಂದ ಈಚೆಗೆ ನಮಗೆ ನೀಡಿದಂತಹ ಸುಮಾರು 20 ಫೈಲ್ಗಳು ಯಾವುದೇ ಕ್ರಮ ವಹಿಸದೆ ಪೆಂಡಿಂಗ್ನಲ್ಲಿದೆ. ಯಾಕೆ ಹೇಳಿದರೆ ಹಿಂದಿನ ಫೈಲ್ಗಳ ಒತ್ತಡದ ಕಾರಣದಿಂದ. ಹಾಗಾಗಿ ಬಹಳಷ್ಟು ಫೈಲ್ಗಳನ್ನು ನಾವು ಒಂದು ಮಟ್ಟಿಗೆ ವಿಲೇವಾರಿ ಮಾಡಿದ್ದೇವೆ. ಅಂದರೆ 57% ಫೈಲುಗಳು, ಅಂದರೆ ಅರ್ಧಕ್ಕಿಂತ ಹೆಚ್ಚು ಫೈಲ್ಗಳನ್ನು ವಿಲೇವಾರಿ ಮಾಡಿ ಆಗಿದೆ. ಸುಮಾರು 40% ಫೈಲುಗಳಿಗೆ ಹಿಂಬರಹವನ್ನು ನೀಡಿ ನೀವು ದಾಖಲೆಗಳು ಕೊಟ್ಟದ್ದು ಕೊರತೆ ಇದೆ, ಅದನ್ನು ಪೂರೈಕೆ ಮಾಡಿ ಅನ್ನುವುದನ್ನು ಮಾಡಿ ಅದನ್ನು ವಿಲೇ ಮಾಡಿದ್ದೇವೆ. 20 ಫೈಲ್ಗಳು ಪೆಂಡಿಂಗ್ ಇದೆ. ಈ ದಾಖಲೆಗಳ ಕೊರತೆಯಿಂದ ಇರುವಂತಹ 40% ಫೈಲ್ಗಳನ್ನು ವಿಲೇವಾರಿ ಮಾಡುವುದು ಹೇಗೆ ಅನ್ನುವ ಪ್ರಶ್ನೆ ಬಂದಾಗ ನಮ್ಮ ಸದಸ್ಯ ಕಾರ್ಯದರ್ಶಿಯವರು ಒಂದು ವಿನೂತನ ಕಾರ್ಯಾಗಾರವನ್ನು ಮಾಡುವ ಅನ್ನುವಂಥ ಒಂದು ಪ್ರಯೋಗವನ್ನು ನಮ್ಮ ಮುಂದೆ ಇಟ್ಟರು. ಅಂದರೆ ಒಂದು ಅದಾಲತ್ ಮಾಡುವ, ಜನರನ್ನು ಸಂಪರ್ಕ ಮಾಡಿ ಯಾರದ್ದೆಲ್ಲ ಫೈಲ್ ಹಿಂಬರಹವನ್ನು ಕೊಟ್ಟ ನಂತರ ಇದಕ್ಕೆ ಫೈಲಿಗೆ ಹಿಂಬರದ ಆಧಾರದಲ್ಲಿ ದಾಖಲೆಗಳನ್ನು ಕೊಡಲಿಲ್ಲ, ಅವರನ್ನೆಲ್ಲ ಸಂಪರ್ಕ ಮಾಡಿ ದಾಖಲೆ ಕೊಡಿ ಅಂತ ಕೇಳಿ ಒಂದು ಅದಾಲತ್ ಮಾಡಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಫೈಲ್ಗಳನ್ನು ಒಂದೇ ದಿವಸದಲ್ಲಿ ವಿಲೇವಾರಿ ಮಾಡುವಂಥ ಒಂದು ವಿಶೇಷ ಒಂದು ಥಾಟನ್ನು ನಮಗೆ ಕೊಟ್ಟರು. ಇದು ನಮಗೆಲ್ಲರಿಗೂ ಬಹಳ ಇಷ್ಟ ಆಯಿತು. ಜೊತೆಗೆ ಅದನ್ನು ಶಾಸಕರ ಅಲ್ಲಿಗೆ ಹೋಗಿ ಅವರ ಜೊತೆಗೆ ನಾವು ಇದನ್ನು ಚರ್ಚೆ ಮಾಡಿದಾಗ ಶಾಸಕರು ಬಹಳ ಪ್ರೀತಿಯಿಂದ ಬಹಳ ಸಂತೋಷದಿಂದ ಇದಕ್ಕೆ ಒಪ್ಪಿ ಅವರು ಇದಕ್ಕೆ ಬೇಕಾದಂಥ ಎಲ್ಲ ಸಲಹೆ ಸೂಚನೆಗಳನ್ನು ನಮಗೆ ನೀಡಿದರು. ಈ ಪ್ರಕಾರವಾಗಿ ಕಳೆದ 10-15 ದಿವಸದಿಂದ
ಇದನ್ನು ಅತ್ಯಂತ ಸೀರಿಯಸ್ ಆಗಿ ತಗೊಂಡು ನಮ್ಮ ಕಚೇರಿಯ ಸಿಬ್ಬಂದಿ ಸುಮಾರು 566 ಹಿಂಬರವನ್ನು ಪಡೆದಂಥ ಏನು ಅಪ್ಲಿಕೆಂಟ್ಸ್ ಇದ್ದಾರೆ. ಅದು 260 ಚಿಲ್ಲರೆ ನಮ್ಮ ಈ ಪುತ್ತೂರು ಯೋಜನಾ ಪ್ರಾಧಿಕಾರದಿಂದ, ಒಂದಷ್ಟು ಕಡಬದ ಕಚೇರಿಯಿಂದ ಅವರಿಗೆ ಮಾಹಿತಿಯನ್ನು ನೀಡಿ ನಾವು 30ನೇ ತಾರೀಕಿಗೆ ಅದಾಲತನ್ನು ಮಾಡ್ತಾ ಇದ್ದೇವೆ. ಈ ಅದಾಲತಿನಲ್ಲಿ ನಿಮ್ಮ ಎಲ್ಲ ಫೈಲ್ಗಳನ್ನು ನಾವು ಕೂಡ ವಿಲೇವಾರಿ ಮಾಡಲಿಕ್ಕಿದ್ದೇವೆ. ನೀವು ಸಾಧ್ಯ ಇದ್ದರೆ ಮೊದಲೇ ದಾಖಲೆಗಳನ್ನು ನಮಗೆ ತಂದುಕೊಡಿ, ಸಾಧ್ಯ ಆಗದಿದ್ದರೆ ಅದಾಲತಿನ ದಿವಸ ತಂದುಕೊಡಿ. ನಿಮ್ಮ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಿಮಗೆ ನಮ್ಮ ಅನುಮೋದನೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಒಂದು ಕಾರ್ಯಕ್ಕೆ ನಾವು ಇವತ್ತು ಇಳಿದಿದ್ದೇವೆ. ಇದೊಂದು ಅಭೂತಪೂರ್ವವಾದಂಥ ಒಂದು ಸನ್ನಿವೇಶ, ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ. ಇಡೀ ಶಾಸಕರು ಈಗಾಗಲೇ ಅದನ್ನು ಉಲ್ಲೇಖ ಮಾಡಿದರು. ಇಡೀ ರಾಜ್ಯದಲ್ಲಿಯೇ ಮೊದಲನೆಯ ಬಾರಿಗೆ ಇದು ಯೋಜನಾ ಪ್ರಾಧಿಕಾರದಿಂದ ನಡೀತದೆ. ನಾನು ನಿಮಗೆಲ್ಲರಿಗೂ ಭರವಸೆಯನ್ನು ಕೊಡ್ತೇನೆ, ಇನ್ನು ಮುಂದಿನ ದಿವಸಗಳಲ್ಲಿ ಪ್ರತಿ 6 ತಿಂಗಳಿಗೆ ಒಂದು ಬಾರಿ ನಾವು ಈ ಅದಾಲತನ್ನು ಮಾಡಿ ಏನು ಪೆಂಡಿಂಗ್ ಇದೆಯೋ ಅದನ್ನು ತ್ವರಿತವಾಗಿ ಏನು ಅನುಮೋದನೆ ಕೊಡುವಂಥ ಕಾರ್ಯದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಅದನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಈಗ ನೀವು ಇಲ್ಲಿ ಬಂದವರೆಲ್ಲ ಇವತ್ತು ನಿಮ್ಮ ಕೆಲಸ ಆಗ್ತದೆ. ನಿಮ್ಮ ಇನ್ನು ಮುಂದಕ್ಕೆ ಯಾರೆಲ್ಲ ಬಾಕಿಯಾಗಿದ್ದಾರೆ ಅವರು ಇವತ್ತು ಯಾರು ಬರಲಿಲ್ಲ, ಯಾರಿಗೆ ಹಿಂಬರ ಸಿಕ್ಕಿದೆ ಅವರು ಮುಂದಿನ ದಿನಗಳಲ್ಲಿ ಅವರು ದಾಖಲೆಗಳನ್ನು ಕೊಟ್ಟು ನಿಮ್ಮ ಅನುಮೋದನೆಯನ್ನು ಪಡೆದುಕೊಳ್ಬೇಕು. ಮತ್ತು ಇನ್ನು ಮುಂದೆ ಬರುವಂಥ ಅಪ್ಲಿಕೇಶನ್ಸ್ ಯಾವುದೆಲ್ಲ ಈ ರೀತಿ ಪೆಂಡಿಂಗ್ ಆಗ್ತದೆ ಅವರಿಗೆ ಮುಂದಿನ ಅದಾಲತ್ತಿನಲ್ಲಿ ನಾವು ಇದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ. ನಮ್ಮದೊಂದು ಪ್ರಾಮಾಣಿಕ ಪ್ರಯತ್ನ. ಇವತ್ತು ನಾವು PDOಗಳನ್ನು ಕೂಡ ಬರಲಿಕ್ಕೆ ಹೇಳಿದ್ದೇವೆ. ಯಾಕೆ ಬರಲಿಕ್ಕೆ ಹೇಳಿದ್ದೇವೆ ಅಂತ ಹೇಳಿದರೆ ಒಂದು ಗೊಂದಲ ಇದೆ. ಈ 4K ಅಮೆಂಡ್ಮೆಂಟ್ ಆದ ನಂತರ ನಮ್ಮ ಸದಸ್ಯ ಕಾರ್ಯದರ್ಶಿಯವರು ಇದರಲ್ಲಿ ತೊರೋ ಇದ್ದಾರೆ, ನಮ್ಮ TPಗಳು ಕೂಡ ತೊರೋ ಇದ್ದಾರೆ. ಆದರೆ ಇವತ್ತು ಪಂಚಾಯತಿನ PDOಗಳು ಅವರಿಗೆ ಇದರ ಬಗ್ಗೆ ಇನ್ನೂ ಕೂಡ ಏನು ಮಾಹಿತಿಯ ಕೊರತೆ ಇದೆ. ಅವರಿಗೆ ಇದರ ಬಗ್ಗೆ ಇನ್ನಷ್ಟು ಅನುಭವವನ್ನು ಇನ್ನಷ್ಟು ಮಾಹಿತಿಯನ್ನು ಕೊಟ್ಟರೆ ಮಾತ್ರ ಅವರು ನಿಮ್ಮ ಅಪ್ಲಿಕೇಶನ್ಗೆ ಸರಿಯಾಗಿ ಪ್ರತಿಸ್ಪಂದಿಸಲಿಕ್ಕೆ ಆಗ್ತದೆ. ಹಾಗಾಗಿ ಅವರನ್ನು ಕೂಡ ಇವತ್ತು ನಾವು ಕರೆದಿದ್ದೆವು. ಆದರೆ ಅವರು ಇವತ್ತು ಯಾರು ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಜನಗಣತಿಯಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಇನ್ನೊಂದು ದಿವಸ ಒಂದು 10-15 ದಿವಸದ ನಂತರ PDOಗಳನ್ನು ಕರೆದು ಅವರಿಗೆ ಕೂಡ ಒಂದು ಮಾಹಿತಿ ಕಾರ್ಯಾಗಾರವನ್ನು ನಾವು ಪುಟದ ಮೂಲಕ ನಡೆಸಿ ಅವರಿಗೆ ಕೂಡ ಇದರ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಜನಪರವಾಗಿ ಏನು ಮಾಡಬೇಕು, ನಾನು ಇಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡುವಾಗ ಸ್ವೀಕಾರ ಸಮಾರಂಭಕ್ಕೆ ಬಂದಂಥ ನಮ್ಮ ಶಾಸಕರು ಒಂದು ಮಾತನ್ನು ಹೇಳಿದರು, ಯಾವುದೇ ಭ್ರಷ್ಟಾಚಾರ ಇಲ್ಲಿ ಆಗಬಾರ್ದು, ಜನರ ಫೈಲ್ಗಳು 1 ವಾರಕ್ಕಿಂತ ಹೆಚ್ಚು ಇಲ್ಲಿ ಪೆಂಡಿಂಗ್ ಆಗಬಾರ್ದು. ಅವರು ಹೇಳಿದ ಈ ಮಾತನ್ನು ನಾವು ಅದು ನಮ್ಮ ಬದ್ಧತೆ ಕೂಡ. ಇದನ್ನು ನೆರವೇರಿಸುವ ಒಂದು ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. 1 ವಾರದಲ್ಲಿ ಶಾಸಕರವರು ಅವತ್ತು ಹೇಳಿದ ಮಾತಿಗೆ 1 ವಾರದಲ್ಲಿ ಮಾಡಲಿಕ್ಕೆ ಇದು ಸಾಧ್ಯ ಇಲ್ಲ. ಆದರೆ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ಜನರಿಗೆ ಯಾವುದೇ ತೊಂದರೆ ಆಗದ ಹಾಗೆ. ಯಾಕಾಗುವುದಿಲ್ಲ ಅಂದರೆ ಫೈಲನ್ನು ನಾವಿಲ್ಲಿ ರಿಸೀವ್ ಮಾಡಬೇಕು, ನಮ್ಮ TPಗಳು ಅವರ ಸೈಟ್ ವಿಸಿಟ್ ಮಾಡಬೇಕು, ಸೈಟ್ ವಿಸಿಟ್ ಮಾಡಿ ಇಲ್ಲಿಗೆ ಬಂದು ಅದರಲ್ಲಿ ಏನೆಲ್ಲ ಕೊರತೆಗಳಿದೆ ಅಂತ ಹುಡುಕಬೇಕು, ಸೈಟಿನ ಪ್ಲ್ಯಾನನ್ನು ಅವರು ನೋಡಬೇಕು, ಪ್ಲ್ಯಾನ್ನಲ್ಲಿ ಏನು ಕೊರತೆ ಇದೆ ಅಂತ ಹೇಳಬೇಕು, ಆಮೇಲೆ ಅನೇಕ ದಾಖಲೆಗಳು ಅದಕ್ಕೆ ಪೂರಕವಾಗಿ ಇಡಬೇಕಾಗ್ತದೆ. ಇವುಗಳೆಲ್ಲ ಕೊಡುವಾಗ ಒಂದಷ್ಟು ಸಮಯ ಹೋಗ್ತದೆ. ಆದರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಇದನ್ನು ನಿಮಗೆ ಅಪ್ರೂವ್ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡುವ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದಲೂ ಅತ್ಯಂತ ಶ್ರದ್ಧೆಯಿಂದಲೂ ಇದು ನಮ್ಮದೇ ಕೆಲಸ ಅನ್ನುವ ರೀತಿಯಲ್ಲಿ ಮಾಡುವ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಇದಕ್ಕೆ ಪುತ್ತೂರಿನ ಮಹಾಜನತೆಯ ಆಶೀರ್ವಾದ ಬೇಕು. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ನಾವು ತಗೊಳ್ತಾ ಇದ್ದೇವೆ. ಶಾಸಕರು ಮತ್ತು ಒಂದು ಯೋಜನಾ ಪ್ರಾಧಿಕಾರ ಜೊತೆಯಲ್ಲಿ ಹೋದಾಗ ಅವರ ವೇಗಕ್ಕೆ ಸರಿಯಾಗಿ ಕೆಲಸ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಶಾಸಕರು ಹೇಳಿದ್ದು ನಮ್ಮಲ್ಲಿ ಒಂದಷ್ಟು ಹಣ ಇದೆ, ಈ ಹಣವನ್ನು ವಿವಿಧ ಯೋಜನೆಗಳಲ್ಲಿ ನಾವು ಪುತ್ತೂರಿನ ಅಭಿವೃದ್ಧಿಗೆ ತೊಡಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯೋಜನೆಗಳನ್ನು ಬಿಡಿಯಾಗಿ ಶಾಸಕರು ಹೇಳಿದ್ದಾರೆ, ಅದನ್ನು ನಾನು ಮತ್ತೆ ಪುನಃ ರಿಪೀಟ್ ಮಾಡುವುದಿಲ್ಲ. ಈ ಎಲ್ಲವನ್ನು
ಮಾಡಿಕೊಂಡು ಪುತ್ತೂರಿನ ಒಂದು ಜನಪರ ಮತ್ತು ಜನರ ಕಡೆಗೆ ಜನರ ಬಳಿಗೆ ಹೋಗುವಂಥ ಒಂದು ಪ್ರಾಧಿಕಾರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಇಚ್ಛೆಯಲ್ಲಿ ದೃಢವಾದ ಹೆಜ್ಜೆಗಳನ್ನು ನಾವು ಇಡ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಗರ ಯೋಜನಾ ಪ್ರಾಧಿಕಾರದ ಈ ಒಂದು ಕಡತ ವಿಲೇವಾರಿ ಇವತ್ತು ಭಾಳಷ್ಟು ವಿಚಾರಗಳು ತಮಗೆ ನಮ್ಮ ಶಾಸಕರು ವಿಚಾರವಾಗಿ ಹೇಳಿದ್ದಾರೆ. ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರಾಗಿ ನಾವಿದ್ದೇವೆ. ಆದರೆ ಜನರ ಮುಂದೆ ಜನರಿಗೆ ನಾವು ಏನು ಮಾಡ್ತಾ ಇದ್ದೇವೆ, ಏನು ಆಗಬೇಕು, ಏನು ಕೊರತೆಗಳಿವೆ, ಇದನ್ನು ಮುಖತ ಮಾತಾಡುವಂಥ ಒಂದು ಅವಕಾಶ, ನಮಗೂ ಅವಕಾಶ, ಅದು ನಿಮಗೂ ಅವಕಾಶ. ಇವತ್ತು ಇಂಥ ಒಂದು ಅವಕಾಶವನ್ನು ನಮ್ಮ ಅಧ್ಯಕ್ಷರು ಮತ್ತು ನೆಚ್ಚಿನ ಶಾಸಕರು ಅವರು ಹೇಳಿದರು, ಕಡತ ವಿಲೇವಾರಿಯನ್ನು ಎಲ್ಲರ ಸಮ್ಮುಖದಲ್ಲಿ ಮಾಡಿದರೆ ಅದಕ್ಕೆ ಒಂದು ಒಳ್ಳೆಯ ಚಿಂತನೆ ಬರ್ತದೆ. ನಗರ ಯೋಜನಾ ಪ್ರಾಧಿಕಾರ ಏನು ಮಾಡ್ತಾ ಇದೆ, ನಾವು ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಮ್ಮ ಸದಸ್ಯ ಕಾರ್ಯದರ್ಶಿಯವರು ಏನು ಮಾಡ್ತಾ ಇದ್ದಾರೆ, ಕಡತಗಳ ಕೊರತೆ ಹೇಗೆ ಆಗ್ತಾ ಇದೆ, ಕಡತಗಳು ಒಂದು ಕಡತ ಇಲ್ಲದಿದ್ದಾಗೂ ಕೂಡ ಫೈಲನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗುವುದಿಲ್ಲ. ಇಂತಹ ವಿಚಾರಗಳಿಗೆ ಅನುಗುಣವಾಗಿ ಇವತ್ತು ನಾವು ಈ ಕಡತ ವಿಲೇವಾರಿ ಅದಾಲತ್ ಅಂತ ನಾವು ಇವತ್ತು ನಡೆಸಿಕೊಟ್ಟಿದ್ದೇವೆ. ಈ ನಡೆಸಿಕೊಟ್ಟಂಥ ಇವತ್ತು ದೀಪ ಬೆಳಗಿಸುವ ಮುಖಾಂತರ ಈ ಒಂದು ಅದಾಲತನ್ನು ಇವತ್ತು ನಡೆದಿದೆ. ಇದಕ್ಕೆ ನಮ್ಮ ನೆಚ್ಚಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಬಂದು ಇದನ್ನು ನೆರವೇರಿಸಿಕೊಟ್ಟಿದ್ದಾರೆ. ತಮಗೆ ನಾನು ತಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.